ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆರ್ ಡೈಲಿ ಬ್ರೆಡ್ ಆ್ಯಂಡ್ ಆರ್ ಡೈಲಿ ಫುಡ್. ಸೊ ಪ್ರತಿನಿತ್ಯವೂ ಕೂಡ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀವಿ. ಸೊ ರುಚಿ ರುಚಿ ಸವಿರುಚಿ, ಈ ದಿನ ಯಾವ ರುಚಿ ಅಂತ ನೀವು ಕೂಡ ಕಾಯ್ತಾ ಇರ್ತೀರಿ ಅಲ್ವಾ? ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಪದ್ಮಾ ಅವರು. ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ, ಏನೆಲ್ಲ ಇರುತ್ತೆ ಅವ್ರನ್ನೇ ಕೇಳಬೇಕು. ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮ್ಮ ಅಡುಗೆ ಮನೆಗೆ ಮೊದಲನೆಯ ಬಾರಿ ಬರ್ತಾ ಇದ್ದೀವಿ. ಸೊ ನೀವು ಏನು ಮಾಡ್ಕೊಂಡಿದ್ದೀರಿ ತಾವು? ನಾನೀಗ ರಿಟೈರ್ ಆಗಿ ಬಾಂಬೆಲಿದ್ದೆ, ರಿಟೈರ್ ಆಗಿ ಇಲ್ಲಿ ಬಂದು ಈಗ ಇಲ್ಲೇ ಸೆಟಲ್ ಆಗಿದ್ದು. ಈಗ ಮ್ಯಾಂಗ್ಳೂರ್ ತುಂಬ ಒಳ್ಳೇದಾಗ್ತಾ ಇದೆ ನಮ್ಗೆ. ಮ್ಯಾಂಗ್ಳೂರ್ ಖುಷಿ ಆಗ್ತಾ ಇದೆ. ಬಾಂಬೆಲಿ ಒಂದು 40 ಮೋರ್ ದೆನ್ 40 ಇಯರ್ಸ್ ಇದ್ದೆ ಅಲ್ಲಿ. ಓಕೆ, ಅಲ್ಲಿ ವರ್ಕಿಂಗಾ? ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಶಿಪ್ಪಿಂಗ್ ಕಂಪನಿಯಲ್ಲಿ. 2 ಮಕ್ಕಳಿದ್ದಾರೆ, ಅವರು ಸಹ 2 ವರ್ಷ ಶಿಪ್ಪಲ್ಲಿ ಇದ್ದಾರೆ. ಓಕೆ. ಸೊ ಇಲ್ಲಿ ನೀವು ಮತ್ತೆ ನಿಮ್ಮ ನನ್ನ ಹಸ್ಬೆಂಡ್ ಇದ್ದಾರೆ. ಓಕೆ. ಸೊ ನೀವು ಮಾತಾಡೋ ಶೈಲಿಯಲ್ಲಿ ಗೊತ್ತಾಗುತ್ತೆ ನೀವು ಇಲ್ಲಿಗೆ ಮೂಲತಃ ಇಲ್ಲಿ ಅಲ್ಲ ಅಂತ ಹೇಳಿ. ಓಕೆ. ಸೊ ಕನ್ನಡ ಕೂಡ ಅಚ್ಚುಕಟ್ಟಾಗಿ ಬರುತ್ತೆ. ಕನ್ನಡ ನಾವು ಹುಬ್ಳಿಯಲ್ಲಿ ಇದ್ದೆ, ನಾನು ಕಾಲೇಜ್ ಮತ್ತೆ ಸ್ಕೂಲ್ ಎಲ್ಲ ಹುಬ್ಳಿಯಲ್ಲಿ ಆಗಿದ್ದು, ಹಾಗೆ ಕನ್ನಡ ಎಲ್ಲ ಬರ್ತಿದ್ದೆ. ಈಗ ಹುಬ್ಳಿ ಕನ್ನಡ ಮಾತಾಡ್ತೀರಾ ಇಲ್ಲಿದ್ದು? ಇಲ್ಲಿ ಬಂದು ಇಲ್ಲಿ ಕನ್ನಡ ಮಾತಾಡ್ತೇವೆ, ಹುಬ್ಳಿಯಲ್ಲಿ ಹೋದ್ರೆ ಅಲ್ಲಿ ಕನ್ನಡ ಬರುತ್ತೆ. ಅಲ್ಲಿ ಓಕೆ, ಅಲ್ಲಿ ಹೋದ್ರೆ ಆಟೋಮ್ಯಾಟಿಕಲಿ ಅದು ಆಕ್ಸೆಂಟ್ ಅದೇ ಬರುತ್ತೆ. ಅದು ಬರ್ತದೆ. ವೆರಿ ನೈಸ್. ಸೊ ನಮ್ಗೆ ಇವತ್ತು ಹುಬ್ಳಿದ, ಮುಂಬೈದ, ಮಂಗಳೂರ್ದ, ಮ್ಯಾಂಗ್ಳೂರ್ ಅಡಿಗೆ, ಈಗ ಮ್ಯಾಂಗ್ಳೂರ್ದೆ ಅಡಿಗೆ ಹೇಳ್ಕೊಡ್ತಿದ್ದೀರಿ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ನಮಗೀಗ ಮಂಗಳೂರು ಸ್ಟೈಲಲ್ಲಿ ಏನೋ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಅಂದ್ರೆ ಇದು ಎಲ್ಲ ಕಡೆ ಎಲ್ಲ ಮಾಡ್ತಾರೆ, ಮ್ಯಾಂಗ್ಳೂರ್ ಅಂತಲ್ಲ, ಎಲ್ಲಿ ಇಲ್ಲ. ಓಕೆ. ಸೊ ಹಾಗಾದ್ರೆ ಸ್ಟಾರ್ಟರ್ಸ್. ಓಕೆ ಡನ್. ಸೊ ಚಿಕನ್ ಮಧ್ಯಾಹ್ನದ ಊಟದ ಟೈಮ್ಗೆ ನೀವು ಚಿಕನ್ ಸ್ಟಾರ್ಟರ್ಸ್ ಮಾಡಿ, ಗ್ರೇವಿ ಮಾಡಿ, ಏನಿದ್ರು ಕೂಡ ಸ್ವಾಹ ಹೋಗುತ್ತೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದು ಏನು ರೆಸಿಪಿ ಮಾಡ್ತಿದ್ದೀರಿ? ಈಗ ನಾನು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಾ ಇದ್ದೇನೆ. ಓ ವಾವ್, ಸೂಪರ್. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಸ್ ಮ್ಯಾಮ್. ಫಸ್ಟ್ಗೆ ಹೇಗೆ? ಫಸ್ಟ್ಗೆ ಇದು ಚಿಕನ್ ನಾನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಹಾಂ, ಹೀಗೆ ಬೋನ್ಲೆಸ್ ಚಿಕನ್ ಆಗಬೇಕಾ? ಹಾಂ, ಬೋನ್ಲೆಸ್. ಓಕೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಪೆಪ್ಪರ್ ಇದೆ, ಪೆಪ್ಪರ್ ಪೌಡರಾ? ಹಾಂ. ಓಕೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಪೆಪ್ಪರ್ ಪೌಡರ್ ಹಾಕ್ಲಾ? ಹಾಕಿ. ಸೊ ಅರುಣಾ ಮಸಾಲದವರ ಪೆಪ್ಪರ್ ಪೌಡರ್. ಸೊ ಫ್ರೆಶ್ಲಿ ಪೌಂಡರ್ಡ್ ಪೌಡರ್. ಸಾಕ? ಜಾಸ್ತಿ ಆಯಿತು? ಸಾಕು ಸಾಕು. ಓಕೆ, ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಸ್ವಲ್ಪ ಖಾರ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಬರೀ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ಮತ್ತು ಕರಿಮೆಣಸಿನ ಪುಡಿ ಹಾಕಿ ಮ್ಯಾರಿನೇಷನ್. ಈಗ ನನಗೆ ಸ್ವಲ್ಪ ಇದು ಮೈದಾದಲ್ಲಿ ಇದು ಡಿಪ್ ಮಾಡಿ ನಾನು ಶಾಲೋ ಫ್ರೈ ಮಾಡಲಿಕ್ಕಿದೆ. ಒಂದು ಪ್ಲೇಟ್ ಇದೆಯಾ ಮ್ಯಾಮ್? ಯಾ ಶೋರ್. ಸೊ ಏನು ಬೇಕು ಹೇಳಿ, ನಾನು ನಿಮಗೆ ಅಸಿಸ್ಟೆಂಟ್ ಇವತ್ತು. ಈಗ ಸ್ವಲ್ಪ ಸ್ವಲ್ಪ ಮೈದಾ ತಗೊಂಡು ಹೀಗೆ ಹಾಕಿ
ಈಗ ಈ ಚಿಕನ್ನ ತಗೊಂಡು ಹಾಂ ಈಗ ಡಿಪ್ ಮಾಡಿ ಓಕೆ ಇಟ್ಕೊಳ್ಬೇಕು ಹೀಗೆ. ರೆಡಿ ಮಾಡಿ ಇಟ್ಕೊಳ್ಳೋದು. ಹೌದು. ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಅಂತ ಏನಿಲ್ಲ, ಇಮಿಡಿಯೇಟ್ ಆಗಿ ಇದನ್ನ ಆಕ್ಚುಲಿ ಮಾಡ್ಕೊಳ್ಬೋದಾ? 15 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೇದು. ಇನ್ನು ಒಳ್ಳೇದು. ಓಕೆ. ಸೊ ಹಾಗೆ ಹೇಳಿ. ನಮ್ಗೆ ಜಟ್ಪಟ್ ಬೇಕಿದ್ರೆ ಹಾಗೆ ಮಾಡ್ಬೋದು. ಓಕೆ. ಅದಕ್ಕೆ ಇಷ್ಟ. ಸೊ ನೀವು ಮಾಡ್ತಾ ಇರೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ನೀವು ಮುಂಬೈಯಲ್ಲಿ ವರ್ಕಿಂಗ್ ಲೇಡಿ ಅಂತ. ಹೌದು, ಹಾಗೆಲ್ಲ ಜಟ್ಪಟ್ ಇರುತ್ತೆ. ಜಟ್ಪಟ್ ಆಗಿ ಮಾಡಿ ಓಡ್ಬೇಕಲ್ಲ. ಸೊ ಹೇಗಿತ್ತು ನಿಮ್ಗೆ ಅಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ದಿನಚರಿ ಹೇಗೆ ಆಗ್ತಾ ಇತ್ತು? ತುಂಬಾ ಅಲ್ಲಿ ತುಂಬಾ ಬ್ಯುಸಿ ಲೈಫ್ ಅಲ್ಲಿ. ಅಲ್ಲಿ 30 ವರ್ಷದಿಂದ 40 ವರ್ಷ ತನಕ ಇದ್ದೆ ನಾನು ಬಾಂಬೆಯಲ್ಲಿ. 8 ಗಂಟೆ ಒಳಗೆ ಅಡಿಗೆ ಆಗಿ ನಾವು 9:30 ಒಳಗೆ ನಾವು ಆಫೀಸ್ಗೆ ಮುಟ್ಬೇಕು. ಓಕೆ. ಆ ಟ್ರೈನ್ ಬಸ್ಸಲ್ಲಿ ಹತ್ತಿ ನಡ್ಕೊಂಡು ಹೋಗಿ. ಓಹೋ. ಹಾಗೆ ಆ ಟ್ರೈನ್ ಹಿಡಿಯೋದೇ ಒಂದು ಬಹಳ ಕಷ್ಟ ಅಲ್ಲ. ಮನೆಗೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಮನೆಗೆ ವಾಪಸ್. ಓಕೆ. ಹಾಗೆ ಈಗ ಮ್ಯಾರಿನೇಟ್ ಹಾಕಿ ಇದನ್ನು ಒಂದು 15 ನಿಮಿಷ ಇಡ್ಬೇಕು ನಾವು. 15 ನಿಮಿಷ ಇಟ್ಟು ಶಾಲೋ ಫ್ರೈ ಮಾಡ್ಬೇಕು ಇದನ್ನು. ಇದೀಗ ಇಷ್ಟನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋದಾ? ಹೌದು ಹೌದು. ಸೊ ಆಯಿಲ್ ಏನಾದರೂ ಹಾಕ್ಬೇಕು ಇದಕ್ಕೆ? ಎಸ್ ಮ್ಯಾಮ್, ಆಯಿಲ್ ಹಾಕಬೇಕು. ಸೊ ಪದ್ಮಾ ಅವರೇ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಕೇಳಿದರೆ, ಬಿಕಾಸ್ ಇಟ್ಸ್ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಆ್ಯಂಡ್ ಇದರಲ್ಲಿ ವಿಟಮಿನ್ A, D, E ಎನ್ರಿಚ್ಡ್ ಆಯಿಲ್ ಇದು. ಹಾಗಾಗಿ ಏಜ್ ಆದವರಾಗಿರಲಿ, ಮಕ್ಕಳಾಗಿರಲಿ ಅಥವಾ ಯಂಗ್ಸ್ಟರ್ಸ್ ಯಾರಿಗೂ ಕೂಡ ಎಷ್ಟಾದರೂ ಇದು ಬಳಸ್ಕೊಂಡ್ರು ಕೊಲೆಸ್ಟ್ರಾಲ್ ಫ್ರೀ ಇದೆಲ್ಲ. ಹಾಗಾಗಿ ಟೆನ್ಷನ್ ಫ್ರೀ ಆಗಿ ಇದನ್ನೇ ಬಳಸೋದು. ಮೊದಲೇ ಹೇಳೋದಲ್ಲ, ನಾನು ಇಷ್ಟೊತ್ತು ಹೇಳಿದೆ. ಇನ್ನು ಡೈರೆಕ್ಟ್ ಇದನ್ನ ಫ್ರೈ ಮಾಡ್ಕೊಳ್ಳೋದಾ? ಆಮೇಲೆ ಎಸ್, ಇದು ಮೈದಾ ಹಾಕಿದ್ರಿಂದ ಅದು ಹೇಗೆ ಸುಡುದಿಲ್ಲ. ಹಾ ಹಾ. ಆ ಕೋಟಿಂಗ್ ಅಂದ್ರೆ ನೀವು ಮ್ಯಾರಿನೇಷನ್ ಮಾಡಿದ್ದು ಹಾಗೆ ಉಳಿಯುತ್ತೆ, ರಿಟೈನ್ ಉಳಿಯುತ್ತೆ ಅದು. ಹಾ. ಸೊ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನಾನ್ ವೆಜ್ ಮೋಸ್ಟ್ಲಿ. ನಾನು ಇಲ್ಲಿ ಕೇಟರಿಂಗ್ ಸಹ ಮಾಡ್ತಾ ಇದ್ದೇನೆ ಈಗ. ಓ ಓಕೆ. ಸೊ ಅಂದ್ರೆ ಕೆಲಸ ಮಾಡ್ತಾ ಇದ್ದವರಿಗೆ ಅದಕ್ಕೆ ಓಕೆ. ಕೇಟರಿಂಗ್ ಬಿಸ್ನೆಸ್. ಹೌದು. ಓಕೆ. ಎಷ್ಟು ಜನದ್ದು ಹೀಗೆ ಆರ್ಡರ್ಸ್ ಇದ್ರೆ ಮಾಡ್ತೀರಿ? ಅಟ್ ದ ಮೋಸ್ಟ್ 30 ವರೆಗೆ ಅಷ್ಟೇ. 30 ಮನೆಯಲ್ಲೇ ಮಾಡ್ತೀರಿ? ಎಸ್ ಎಸ್, ಮನೆಯಲ್ಲೇ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೀವಿ ಮೇಲಿಂದ ಹಾಕ್ಬೇಕಾ ಹೇಗೆ? ಸ್ವಲ್ಪ ಸಾಕು ಸಾಕಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಾಗ ಸ್ವಲ್ಪ ಮಾಡಬೇಕು. ಅಂದರೆ 80% ಇದರಲ್ಲಿ ಫ್ರೈ ಆದರೆ ಸಾಕು. ಬೇರೆ ಕುಕಿಂಗ್ ಇದೆ. ಸೀಸನಿಂಗ್ ಮಾಡುವಾಗ 20% ಆವಾಗ ಕಾಯ್ತದೆ. ಹಾಂ 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 ಹಾಂ. ಸೊ ಕೇಟ್ರಿಂಗ್ ಅಲ್ಲಿ ಏನೆಲ್ಲ ಇದು ಹೆಚ್ಚು ಆರ್ಡರ್ಸ್ ಇರುತ್ತೆ? ನಾನು ಬಿರಿಯಾನಿ ಸ್ಪೆಷಲಿಸ್ಟ್. ಹೋ, ಹಾಗಾದ್ರೆ ನಮಗೆ ಬಿರಿಯಾನಿ ರುಚಿ ತೋರಿಸ್ಬೋದಿತ್ತು. ಯಾವಾಗ ಬೇಕೆ ಹೇಳಿ ಮೇಡಮ್, ಮಾಡ್ತೇನೆ ನಾನು. ಇಲ್ಲಿ ಮ್ಯಾಂಗ್ಳೂರ್ನಲ್ಲಿ ತುಂಬ ಆಕ್ಟಿವಿಟೀಸ್ ಇದೆ ಅಲ್ವಾ? ಅಂದ್ರೆ ನೀವು ಬಾಂಬೆಲಿ ಇಲ್ಲಿ ಇರುವಾಗ ನಮ್ಮ ಬಾಂಬೆಲಿ ಅವಾಗ ಆಗಲೇ ಇಲ್ಲ. ಅಲ್ಲಿ ತುಂಬಾ ಬಿಸಿ ಹಲೋ ಬಾಯ್ ಅಂತ ಹೇಳಿದ್ರೆ ಅಷ್ಟೇ ಸಾಕಲ್ಲಿ. ಸೊ ಇಲ್ಲಿ ನಿಮ್ಗೆ ಎಲ್ಲರೂ ಕೂಡ ಫ್ರೀಯಾಗಿ ಮಾತಾಡೋದಕ್ಕೂ ಕೂಡ ಸಿಗ್ತಾರೆ, ಕೂಡ ಬಂದು ತುಂಬಾ ಆಕ್ಟಿವಿಟೀಸ್ ಮಾಡಿದೆ. ನಮ್ಮ ಟಿವಿನಲ್ಲಿ ನಾನು ಡ್ಯಾನ್ಸ್, ಮಮ್ಮಿ ಡ್ಯಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ವೆರಿ ನೈಸ್, ವೆರಿ ನೈಸ್, ಸೂಪರ್. ಇಲ್ಲಿ ಟಗರ್ಗೆಲ್ಲ ಹೋಗ್ತಾ ಇದ್ದೇನೆ ನಾನು ಈಗ. ತುಂಬಾ ಕಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಹೇಗೆ ಅನ್ನಿಸ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್? ತುಂಬಾ ಒಳ್ಳೆದಾಯ್ತು. ನಾನು ಸೆಮಿಫೈನಲ್ ವರೆಗೆ ಬಂದಿದ್ದೆ. ನನಗೊಂದು ಅವಾರ್ಡ್ಸ್ ಸಿಕ್ಕಿತ್ತು, ಇನ್ಸ್ಪಿರೇಷನಲ್ ಮಾಮ್ ಅಂತ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಅದೇ ನೋಡಿ, ಯಂಗ್ಸ್ಟರ್ಸ್ ಅನ್ಕೊಳ್ತಾರೆ ನಾವು ಆಯ್ತು ಮದುವೆ ಆಯ್ತು ಇನ್ನೇನಿಲ್ಲ ಬರೀ ಮನೆ ಮಕ್ಕಳು ಇದು ಅಂತ. ಬಟ್ ನೀವು ಆಕ್ಚುಲಿ ಇನ್ಸ್ಪಿರೇಷನ್. ನಾನು 62 years ಅಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಿಕ್ತು ನನಗೆ ಇಲ್ಲಿ. ಅದೇ ಹೇಳಿದ್ದು, ಒಳ್ಳೆ ಅವಾರ್ಡೇ ಕರೆಕ್ಟ್ ಆಗಿ ನಿಮ್ಗೆ ಚೂಸ್ ಮಾಡಿ ಕೊಟ್ಟಿದ್ದಾರೆ. ಬಿಕಾಸ್ ಯು ಆರ್ ಅನ್ ಇನ್ಸ್ಪಿರೇಷನ್. ಯಾಕಂತ ಹೇಳಿದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಲ್ವಾ? ಸೊ ನೀವು ಆಕ್ಟಿವ್ ಆಗಿ ನೀವು ಸಂತೋಷವಾಗಿ ಏನೇ ಮಾಡ್ತಾ ಇರಿ,
ಆವಾಗ ನಿಮ್ಮನ್ನ ನೀವೇ ಇದು ಆಕ್ಟಿವ್ ಆಗಿ ತೊಡಗಿಸ್ಕೊಳ್ಬಹುದು ಅಲ್ವಾ? ಎಸ್ ಮ್ಯಾಮ್. ಸಂತೋಷವಾಗೂ ಇರ್ಬೋದು, ನಿಮ್ಮನ್ನ ನೋಡ್ತಾ ಇರುವಾಗಲೇ ಗೊತ್ತಾಗ್ತದೆ. ರಿಯಲಿ ವೆರಿ ಹ್ಯಾಪಿ ವಿ ಕ್ಯಾನ್ ಮೇಕ್ ಔಟ್ ಅಂದ್ರೆ ನಿಮ್ಮನ್ನ ನೋಡ್ತಾ ಇರುವಾಗಲೇ ಗೊತ್ತಾಗುತ್ತೆ. ಸಾಕು ಮ್ಯಾಮ್ ಇದು. ಆಯ್ತು ಆಯ್ತು. ಎಸ್. ಆಫ್ ಮಾಡೋದ? ಆಫ್ ಮಾಡುವ. ಪ್ಲೇಟಿಗೆ ತಕ್ಕೊಳ್ಳೋದ ಇದನ್ನ? ತೆಗಿಲಿಕ್ಕಿದೆ. ತೆಗಿ. ಇದು ಇಷ್ಟೇ ಡನ್ನ ಅಥವಾ ಇನ್ನೂ ಪ್ರೋಸೆಸ್ ಇದೆಯಾ? ಇನ್ನೂ ಸ್ವಲ್ಪ ಪ್ರೊಸೆಸ್ ಇದೆ ಮ್ಯಾಮ್. ಸ್ವಲ್ಪ ಅದಕ್ಕೆ 80% ಫ್ರೈ ಅದಕ್ಕೆ. ನಂದೊಂದು ಬೇರೆ ಆಕ್ಟಿವಿಟೀಸ್ ಇದೆ ತುಂಬ. ಕ್ರೋಶ ಏನಾದ್ರೂ ಮಾಡ್ತಾನೆ ಇರ್ತೇನೆ, ಸುಮ್ಮನೆ ಕುತ್ಕೊಳ್ಳೋಳೆ ಇಲ್ಲ ನಾನು. ಬೇರೆ ಏನಿಲ್ಲ? ಕ್ರೋಶ ಮತ್ತೆ ಸ್ಟಿಚಿಂಗ್, ಕ್ರೋಶೆ, ಮತ್ತೆ ಇಲ್ಲಿ ನಾನು ಶಂಖ ಎಲ್ಲ ತುಂಬಾ ಕಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ಬೀಚ್ ಹತ್ರ ಹೋಗಿ ತುಂಬಾ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಮಾಡಿದ್ದೇನೆ ಇಲ್ಲಿ. ಅದನ್ನ ಸೇಲ್ಗೆನ ಬರೀ ನಿಮ್ಗೆ ಮನೆಯಲ್ಲಿ ಅಂತ ಮಾಡಿದ್ದೇನೆ, ಗಿಫ್ಟ್ಗೆಲ್ಲ ಕೊಡ್ಬೋದು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದು ಮಾಡಿದ್ದೇನೆ. ಸೊ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇದೇ ಪ್ಯಾನ್ ಅಲ್ಲಿ ಮಾಡ್ಕೊಳ್ಳೋದಾ ಕಂಟಿನ್ಯೂ? ಇದೇ ಪ್ಯಾನ್ ಅಲ್ಲಿ. ಸೊ ಹಾಗಾದ್ರೆ ಇದೇ ಪ್ಯಾನ್ ಅಲ್ಲಿ ಕಂಟಿನ್ಯೂ ಮಾಡೋದಾ? ಎಸ್ ಮ್ಯಾಮ್. ಸೊ ಫ್ಲೇವರ್ಸ್ ಕೂಡ ಅದರಲ್ಲೇ ಇರುತ್ತೆ, ಅದು ಕೂಡ ಇನ್ಫ್ಯೂಸ್ ಆಗುತ್ತೆ. ಬಟರ್ ಗಾರ್ಲಿಕ್ ಚಿಕನ್ ಅದರಿಂದ ಸ್ವಲ್ಪ ಬಟರ್ ತುಂಬಾ ಜಾಸ್ತಿ, ಸ್ವಲ್ಪ ಜಾಸ್ತಿ. ಬಟರ್ ಇಸ್ ಬೆಟರ್ ಅಲ್ಲ? ಸೊ ಇದೀಗ ಚಿಕನ್ ಮಕ್ಕನ್ ಮಾರ್ಕೆನಾ? ಬಟರ್ ಇದು ಗಾರ್ಲಿಕ್ ಹಾಕ್ತಾ ಇದ್ದೇನೆ. ಬಟರ್ ಗಾರ್ಲಿಕ್ ಚಿಕನ್. ಎಸ್. ಓಕೆ. ಸೊ ಗಾರ್ಲಿಕ್ ಕೂಡ ತುಂಬಾ ಬೇಕು. ಹೌದು. ಇದಕ್ಕೆ ಸ್ವಲ್ಪ ಮೈದಾ ಹಾಕ್ತೇನೆ. ಸಾಸಿ ಬರುತ್ತಾ ಇದು? ಸಾಸ್ ಹಾಕಿ ಬರ್ತದೆ. ಸ್ವಲ್ಪ ನೀರು ಬೇಕಿತ್ತು. ಎಸ್. ಹಾಕ್ಲಾ? ಹಾಕಿ ಸಾಕು. ಸೊ ಇಟ್ಸ್ ಸಾಸಿ ಇದು ಬರುತ್ತೆ ಇದು. ಸ್ವಲ್ಪ ಜ್ಯೂಸಿ ಆಗಲಿಕ್ಕೆ. ಅದಕ್ಕೆ ನಾನು ಸ್ವಲ್ಪ ಇದು ಸ್ಪ್ರಿಂಗ್ ಆನಿಯನ್ ಹಾಕ್ತೇನೆ. ನೀರು ಬೇಕಾ? ನೀರು ಬೇಕಿದೆ ಸ್ವಲ್ಪ. ಸಾಕು. ಸೊ ಇದು ಸ್ವಲ್ಪ ಪಾಸ್ತಾಗೆಲ್ಲ ನಾವು ಹೇಗೆ ಮಾಡ್ತೀವಿ, ವೈಟ್ ಸಾಸ್ ಪಾಸ್ತಾ ಟೈಪ್. ಆದ್ಮೇಲೆ ಡ್ರೈ ಆಗ್ತದೆ, ಇಷ್ಟು ಸಾಸ್ ಇರುವುದಿಲ್ಲ. ಸೊ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳೋದಾ? ಸ್ವಲ್ಪ ಫ್ಲೇಮ್ ಸ್ಲೋ. ಓಕೆ. ಸ್ವಲ್ಪ ಆರಿಗಾನೋ ಹಾಕ್ತೇನೆ. ಓಕೆ. ಪೆಪ್ಪರ್ ಬೇಕಿತ್ತು, ಸ್ವಲ್ಪ ಹಾಕಿ. ಸ್ವಲ್ಪ ಸಾಕಾ ನೋಡಿಕೊಂಡು? ಸೊ ವೈಟ್ ಪೆಪ್ಪರ್. ಓಕೆ. ಸೊ ವಿ ಹ್ಯಾವ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಸೊ ವೈಟ್ ಪೆಪ್ಪರ್ ಪೌಡರ್ ಇದ್ರೆ ಬೆಟರ್. ಇನ್ನು ಸ್ವಲ್ಪ ಹಾಕಿ. ಕ್ರಶ್ ಮಾಡಿ ಹಾಕಿದ್ರೆ ಅದು ಒಳ್ಳೆ. ಸಾಕಾ? ಸಾಕು. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಓಕೆ. ಕಲರ್ ಬರಲಿಕ್ಕೆ. ನಾನು ಉಪ್ಪು ಹಾಕಿದ್ದೆ ಇದರಲ್ಲಿ, ಸ್ವಲ್ಪ ಒಂದು ಪಿಂಚ್ ಉಪ್ಪು ಹಾಕ್ತೇನೆ. ಚಿಕನ್ ಎಲ್ಲ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ನಾನು. ಸಾಕು. ತುಂಬಾ ತೀರಾ ಗ್ರೇವಿಶ್ ಅಲ್ಲ, ಡ್ರೈನು ಅಲ್ಲ. ಡ್ರೈ ಜ್ಯೂಸಿ ಆಗಿರುತ್ತೆ. ಸ್ವಲ್ಪ ಈಗ ಸ್ವಲ್ಪ ಬೇಯಬೇಕು, ಡ್ರೈ ಆಗ್ತದೆ. ಮುಚ್ಚಳ ಇಡುವ. ಇದಕ್ಕೆ ನಾನು ಸ್ವಲ್ಪ ಕೊರೆಂಡರ್ ಹಾಕ್ತೇನೆ. ಮತ್ತೆ ಒಂಚೂರು ಇದು ಸ್ಪ್ರಿಂಗ್ ಆನಿಯನ್ ಇದ್ದದ್ದು ಸ್ವಲ್ಪ. ಓಕೆ. ಸೊ
ಸೊ ಮತ್ತೆ ಪುನಃ ಇದು ಬೇಯಬೇಕಾ? ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಆಗಿದೆ. ಆಯ್ತು, ಇನ್ನು ಸರ್ವ್ ಮಾಡಿ. ರೆಡಿ? ಎಸ್. ಹಾಗಾದ್ರೆ ಆಫ್ ಮಾಡ್ತಾನೆ. ಆಯಿತು. ಸೊ ಸರ್ವಿಂಗ್ ಪ್ಲೇಟ್ ಕೂಡ ಇದೆ, ಹಾಕ್ಕೊಳ್ಬೋದು. ತಗೊಳ್ಳಿ. ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಅರೋಮ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಒಳ್ಳೆ ನೋಡೋದಕ್ಕೆ ರೆಸ್ಟೋರೆಂಟಿಂದ ಏನೋ ಆರ್ಡರ್ ಹಾಗೆ ನನ್ನ ಕೈಯಲ್ಲಿ ಬಂದಿದೆ ಅಂತ ಅನಿಸುತ್ತೆ ನೋಡ್ತಾ ಇರುವಾಗ. ತೀರಾ ಸುಲಭ. ಸೊ ಎಷ್ಟು ಈಸಿಯಾಗಿ ಮಾಡ್ಬೋದು, ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬಟರ್ ಗಾರ್ಲಿಕ್ ಚಿಕನ್ ತಯಾರಿಸುವ ವಿಧಾನ. ಮೊದಲಿಗೆ ಕೋಳಿ ಮಾಂಸಕ್ಕೆ ಅರುಣ ಕರಿಮೆಣಸಿನ ಪುಡಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಕೊಳ್ಳಿ. ನಂತರ ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಆನಂತರ ಸ್ವಲ್ಪ ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಮೈದಾ 1 ಚಮಚದಷ್ಟು ಹಾಕಿ ಹುರಿಯಿರಿ. ಬಳಿಕ ಸ್ವಲ್ಪ ನೀರು, ಈರುಳ್ಳಿ ದಂಟು, ಆರಿಗ್ಯಾನೋ, ಅರುಣ ಕರಿಮೆಣಸಿನ ಪುಡಿ, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಕೋಳಿ ಮಾಂಸ ಹಾಕಿ ಬೆರೆಸಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ದಂಟು ಹಾಕಿ ಮಗುಚಿ. ಈಗ ಬಿಸಿಯಾದ ಬಟರ್ ಗಾರ್ಲಿಕ್ ಚಿಕನ್ ರೆಡಿ. ಸೊ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕೂಡ ಸ್ಟಾರ್ಟರ್ಸ್ ಅಂತ ಹೇಳಿದ್ದಾರೆ. ಯಾವ ರೀತಿ ಇರುತ್ತೆ, ಏನು ರೆಸಿಪಿ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ಅವ್ರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್ ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಒಂದಂತೂ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ, ರೆಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಸ್ಟಾರ್ಟರ್? ಸ್ಟಾರ್ಟರೇ ಚಿಕನ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಚಿಕನ್ ಚಿಲ್ಲಿ. ಸೊ ಫಸ್ಟ್ ಯಾವಾಗಲೂ ಕೇಟ್ರಿಂಗ್ ಆರ್ಡರ್ ಬಂದಾಗ ಚಿಕನ್ ಚಿಲ್ಲಿ ಮಾಡ್ತೀರಾ, ಬಿರಿಯಾನಿ ಮಾಡ್ತೀರಾ, ಇದನ್ನೇ ಕೇಳ್ತಾರೆ. ಸೊ ಬಿರಿಯಾನಿ ಸ್ಪೆಷಲಿಸ್ಟ್, ಈಗ ಚಿಕನ್ ಚಿಲ್ಲಿ. ಡನ್. ಸೊ ಸ್ಟಾರ್ಟ್ ಮಾಡೋಣ. ಹೇಗೆ? ಫಸ್ಟ್ ಸ್ವಲ್ಪ ಇದು ಚಿಕನ್ ತಗೊಳ್ಳೋಣ. ಸುರಿಗೆ ಸಾಲ್ಟ್ ಹಾಕ್ತೇನೆ. ಓಕೆ. ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಇದು ಚಿಕನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಅರ್ಧ ಹಾಕ್ತೇನೆ, ಅರ್ಧ ಎಗ್ ಹಾಕ್ತೇನೆ ಅದಕ್ಕೆ. ಓಕೆ ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಸ್ವಲ್ಪ ವಿನಿಗರ್ ಹಾಕ್ತೇನೆ ಇದಕ್ಕೆ ಈಗ. ಮತ್ತು ಕಾರ್ನ್ಫ್ಲವರ್. ಸೊ ಬೇರೆ ಏನು ಸ್ಪೈಸ್ ಬೇಕು ಅಂತ ಇಲ್ಲ ಇದಕ್ಕೆ ಮ್ಯಾರಿನೇಷನ್ಗೆ? ಮತ್ತೆ ಸ್ಪೈಸ್ ಇದೆಲ್ಲ ಮತ್ತೆ ಬರ್ತದೆ. ಪೆಪ್ಪರ್ ಬೇಕು ಮ್ಯಾಮ್. ಪೆಪ್ಪರ್ ಇದೆ, ಇದಕ್ಕೆ ಹಾಕ್ಲಾ? ಹಾಕಿ. ಸೊ ಅರುಣಾ ಪೆಪ್ಪರ್ ಪೌಡರ್ ಸಾಕಾ? ಇನ್ನೂ ಸ್ವಲ್ಪ ಹಾಕಿ. ಸಾಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಮ್ಯಾರಿನೇಷನ್ಗೆ ಇಡಬೇಕು. ಎಷ್ಟೊತ್ತು ಇಡಬೇಕು? ಕಡಿಮೆ ಅಂದರೆ ಸಹ ಒಂದು 15-20 ನಿಮಿಷ ಇಡಬೇಕು. ಸೊ ನೀವು ಇದನ್ನ ಸ್ಟ್ರಿಪ್ಸ್ ಹಾಕಿ ಕಟ್ ಮಾಡಿ ಯಾವ ಶೇಪಲ್ಲಿ ಸಹ ಕಟ್ ಮಾಡ್ಬೋದು. ನಮಗೆ ಇದಕ್ಕೆ ಕ್ಯೂಬಲ್ಲಿ ಉದ್ದಾಗಿ ಹೇಗೆ ಬೇಕು, ಸಣ್ಣ ಸಣ್ಣ ಹೀಗೆ ಉದ್ದ ಕಟ್ ಮಾಡಿದರೆ ಒಳ್ಳೆಯದು.
ಬೇಗ ಫ್ರೈ ಆಗ್ತದೆ. ಇದು 15 ಮಿನಿಟ್ಸ್ ಇಟ್ಟರೆ ಒಳ್ಳೆಯದು. ಆದರೆ ಈಗ ಕುಕಿಂಗ್ ಶೋ ಆಗಿದ್ರಿಂದ ಹೀಗೆ ಸಹ ಮಾಡ್ಬೋದು. ಏನೇ ರುಚಿ ವಿನೆಗರ್ ನಾವು ಹಾಕಿರೋದ್ರಿಂದ ಬೇಗ ಹುಳಿ ಹೀರ್ಕೊಂಡ್ಬಿಡುತ್ತೆ, ಹಾಗಾಗಿ ಸೊ ಟೈಮ್ ಬೇಕು. ಮ್ಯಾರಿನೇಟ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಿರ್ತದೆ. ಈಗ ನಾವು ಡೈರೆಕ್ಟ್ ಮಾಡುವ ಹಾಗೆ ಸಹ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಇದು ಡೀಪ್ ಫ್ರೈ ಶಾಲೋ? ಡೀಪ್ ಫ್ರೈ ಮ್ಯಾಮ್, ಡೀಪ್ ಫ್ರೈ. ಓಕೆ. ಸೊ ನೀವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು, ನಾವು ನಮ್ಮ ಕಿಚನಲ್ಲಿ ಯೂಸ್ ಮಾಡುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫೇವ್ರೇಟ್. ಎಸ್. ಇದು ಆಯಿಲ್ ತುಂಬ ಹೀಟ್ ಆದಮೇಲೆ ಸ್ವಲ್ಪ ಸ್ಲೋ ಮಾಡಿ ಸ್ವಲ್ಪ ಹೈ ಲೋ ಮಾಡ್ತಾ ಇರ್ಬೋದು ಗ್ಯಾಸನ್ನು. ಅಂದ್ರೆ ಒಂದೇ ಇದು ಎಷ್ಟು ಬಿಸಿಯಲ್ಲಿ ಮಾಡ್ಕೊಳ್ಳೋದಲ್ಲ. ಈಗ ಸ್ವಲ್ಪ ನಾನು ಚಿಕನ್ ಹಾಕಿದೆ ಅಲ್ಲ, ಸ್ವಲ್ಪ ತಣ್ಣಗಾದಾಗ ಆದರೆ ಸ್ವಲ್ಪ ಫಾಸ್ಟ್ ಮಾಡ್ಬೋದು. ಓಕೆ. ಎಕ್ದಮ್ ಫುಲ್ ಹೈ ಫ್ಲೇಮಲ್ಲೇ ಮಾಡಿದರೆ ಮೇಲೆ ಅಷ್ಟೇ ಕೆಂಪು ಆಗ್ತದೆ, ಒಳಗೆ ಹಸಿ ಬೇಯುವುದಿಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಮಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದಿರ್ತದೆ. ಪುನಃ ಬಿಸಿ ಆಯಿತು, ನಾನು ಸ್ವಲ್ಪ ಮೀಡಿಯಮ್ ಮಾಡ್ತೇನೆ ಗ್ಯಾಸ್. ತುಂಬಾ ಸ್ಲೋ, ಇದು ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ರೆ ಅದು ಸಾಗಿ ಅನ್ಸುತ್ತೆ. ಮ್ಯಾರಿನೇಷನ್ ಕೂಡ ಬಿಟ್ಕೊಳ್ಳೋ ಚಾನ್ಸಸ್. ಹೌದು. ಸೊ ಇದು ಫುಲ್ ಕುಕ್ಡ್ ಆಗ್ಬೇಕಾ? ಇದು ಕೂಡ 80% ಸಮಥಿಂಗ್ ಅನ್ಸುತ್ತೆ. ಇದು ಹಾಗೆ 80%. ಪುನಃ ಇನ್ನೊಂದು ಪ್ರೊಸೆಸ್ ಉಂಟಲ್ಲ ಅದ್ರದ್ದು. ಸೊ ನಿಮ್ಗೆ ಫಸ್ಟ್ ಆರ್ಡರ್ ಬಂದಾಗ ತಗೊಳ್ತಿದ್ದೆ. ನಾನು ಬಾಂಬೆಲಿ ಸಹ ಮಾಡ್ತಾ ಇದ್ದೆ. ಈಗ VRS ತಗೊಂಡಿದ್ದು ನಾನು ಆಕ್ಚುಲಿ. ಅಲ್ಲಿ ಸಹ ಮಾಡ್ತಾ ಇದ್ದೆ, ಇಲ್ಲಿ ಬಂದು ಇಲ್ಲಿ ಕಂಟಿನ್ಯೂ ಮಾಡಿದ್ದೆ ನಾನು. ಇಲ್ಲಿ ಹೇಗೆ ನೀವು ಅಪ್ರೋಚ್ ಎಲ್ಲ ಆದ್ರಿ? ಇಲ್ಲಿ ನಮ್ಮದು ಇಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, 500 ಪ್ಲೇಸ್ ಮನೆ ಇದೆ. ಅದರಲ್ಲಿ ತುಂಬಾ ನನಗೆ ಆರ್ಡರ್ ಬರ್ತಾ ಇರ್ತದೆ. ಓಕೆ ಓಕೆ. ಸೊ ಎವ್ರಿ ಡೇ ಏನಾದರೂ ಇರುತ್ತಾ ನಿಮಗೆ? ಥ್ರೈಸ್ ಇನ್ ಅ ವೀಕ್ ಆದ್ರೂ ಇದ್ದೇ ಇರ್ತದೆ. ಇದಾಯ್ತಾ? ಕುಕ್ ಆಯ್ತಾ? ಇನ್ನಾಗಬೇಕು? ಆಗ್ತಾ ಬಂತು ಸಾಕಂತ. ಬೋನ್ಲೆಸ್ ಅಲ್ಲ, ಹಾಗಾಗಿ ಬೇಗ ಆಗ್ಬೋದು. ಬೇಗ ಆಗ್ತದೆ. ತೆಗಿಯೋಣ. ಸೊ ಇನ್ನು ಇದು ಆಫ್ ಮಾಡೋದಾ? ಆಫ್ ಮಾಡಿ. ಸೊ ನೆಕ್ಸ್ಟ್ ಏನು ಪ್ರೋಸೆಸ್? ನೆಕ್ಸ್ಟ್ ಈಗ ಇದರ ಸಾಸ್ ಮಾಡಲಿಕ್ಕಿದೆ, ಗ್ರೇವಿ ಟೈಪ್. ಓಕೆ. ಅದಕ್ಕಿನ್ನು ಆಯಿಲ್ ಹಾಕ್ಬೇಕಾ? ಹೌದು. ಇದೇ ಆಯಿಲ್ ಹಾಕ್ಲಾ ಹೇಗೆ? ಇದೇ ಆಯಿಲ್ ಯೂಸ್ ಮಾಡ್ಬೋದು. ಸಾಕಲ್ಲ? ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಗಾರ್ಲಿಕ್, ಜಿಂಜರ್, ಸೊ ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಆ್ಯಂಡ್ ಜಿಂಜರ್. ಚಾಪ್ ಚಿಲ್ಲಿ, ಎಷ್ಟು ಬೇಕೋ ಅಷ್ಟು ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ. ಸೊ ಇದಿಷ್ಟೇ ಫ್ರೈ ಮಾಡುವಾಗಲೇ ಒಳ್ಳೆ ಅರೋಮ ಬರ್ತಾ ಇದೆ ಆ್ಯಕ್ಚುಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀರಾ? ಇದಕ್ಕೆ ನೀರಾ? ಹಾಂ, ನೋಡ್ಕೊಳ್ಳಿ. ಸಾಕು. ಇದು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೇನೆ. ಪೇಸ್ಟ್, ನಾಟ್ ಸಾಸ್. ಗ್ರೀನ್ ಚಿಲ್ಲಿ ಪೇಸ್ಟಾ? ಸಾಸ್. ಓಕೆ. ಗ್ರೀನ್ ಚಿಲ್ಲಿ ಸಾಸ್. ನಾವು ಚಿಲ್ಲಿ ಸಹ ಪೇಸ್ಟ್ ಮಾಡಿ ಅದನ್ನು ಸಹ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಒಳ್ಳೆ ಆಗಿರ್ತದೆ. ಓಕೆ. ಸೊ ಆನಿಯನ್ ಇದೆಲ್ಲ ಹಾಕಿದ್ರಿಂದ ಇದು ಸ್ವಲ್ಪ ಸಾಸ್ ಸ್ವಲ್ಪ ಥಿಕ್ ಆಗುತ್ತೆ. ಕೋಟಿಂಗ್ ಎಲ್ಲ ಒಳ್ಳೆ ಬರ್ತದೆ ಅದಕ್ಕೆ.
ಆನಿಯನ್ ಮೊದಲೇ ಹಾಕಬೇಕಾಗಿತ್ತು. ಓಕೆ, ಫಸ್ಟ್ ಇದು ಜಿಂಜರ್ ಗಾರ್ಲಿಕ್ ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲಿ. ಓಕೆ, ನಾನು ಮಾಡ್ತೇವೆ. ಸೋಯಾ ಸಾಸ್ ಹಾಕ್ತೇನೆ. ಸೊ ನೀವು ಶಿಪ್ಪಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಹೌದು. ಸೊ ಕ್ರೂಸಲ್ಲೆಲ್ಲ ಹೋಗಿದ್ದೀರಾ, ಟ್ರಾವೆಲ್ ಮಾಡಿದ್ದೀರಾ? ಹಾಗಲ್ಲ, ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ನಮ್ಮದು. ಓಕೆ, ಇವ ಮ್ಯಾನೇಜರ್ಸ್ ಹಾಗೆ. ಸೊ ನಿಮ್ಮ ಮಕ್ಕಳು ಕೂಡ ಈಗ ಶಿಪ್ ಹೇಳಿದ್ರಿ? ಇಬ್ಬರು ಸಹ ಶಿಪ್ಪಲ್ಲಿ ಇದ್ದಾರೆ. ಅದು ಯಾವುದು, ಕ್ರೂಸ್ ಶಿಪ್ ಅಥವಾ ಹೇಗೆ? ಕಾರ್ಗೋದು, ಒಬ್ಬೊಂದು ಕಂಟೈನರ್, ಒಬ್ಬೊಂದು ಟ್ಯಾಂಕರ್ ಶಿಪ್. ಓಕೆ, ಎರಡು ಕಾರ್ಗೋನೇ. ಚಿಕನ್ ಹಾಕ್ತೇನೆ. ಓಕೆ, ಈಗ ಇನ್ನು ಸ್ವಲ್ಪ ನೀರು ಹಾಕಿ ನಾನು. ನಾನು ಈ ಬೌಲಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಕಿದ್ದು ನೀರು ಸ್ವಲ್ಪ ಥಿಕ್ನೆಸ್ಸಿಗೆ. ಹೌದು, ಸಾಕು. ಬೆಲ್ ಪೆಪ್ಪರ್ಸ್. ಹಾಂ, ಸ್ಪ್ರಿಂಗ್ ಆನಿಯನ್. ಸೊ ನೀವು ಈಗ ಇದನ್ನೆಲ್ಲ ತಗೊಳ್ತಾ ಇದ್ದೀರಲ್ಲ, ಕೇಟ್ರಿಂಗ್ ಎಲ್ಲ ಬಿಸ್ನೆಸ್, ಬಟ್ ನಿಮಗೆ ಸ್ವತಃ ಯಾವುದು ಇಷ್ಟ? ನಾನ್ ವೆಜ್ ಅಂತ ಹೇಳಿದ್ರಿ. ನಾನ್ ವೆಜ್ಜಲ್ಲಿ ಯಾವುದು? ನನ್ನ ಫೇವ್ರೇಟ್ ಅಂದರೆ ಬಿರಿಯಾನಿ. ಓಹ್, ಅದಕ್ಕೆ ಬಿರಿಯಾನಿ ಸ್ಪೆಷಲ್. ಬಿರಿಯಾನಿ ಸ್ಪೆಷಲ್. ಹಾಂ ಹಾಂ. ಸೊ ಆಮೇಲೆ ಇಲ್ಲಿ ಅಂದರೆ ಮುಗ್ಲಾಯಿ ಟೈಪಾ ಅಥವಾ ನಮ್ಮ ಮಂಗಳೂರಿದ್ದ ಯಾವುದು? ಹೈದ್ರಾಬಾದಿ ದಮ್ ಬಿರಿಯಾನಿ ಟೈಪ್. ಸೇಮ್ ಪೇಂಜ್. ಸೊ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಸೊ ತುಂಬ ಮಾಡಿದವರಿಗೆ ಇದು ಹೀಗೆ ತೆಗಿಲಿಕ್ಕೆ ಆಗೋದಿಲ್ಲ. ಹೀಗೆ ಒಂದು ಚಿಕ್ಕ ಮುಷ್ಟಿ ಅಲ್ಲ, ದೊಡ್ಡ ಮುಷ್ಟಿಯೇ ಬರುತ್ತೆ. ಸೊ ನೀವು ಪಿಕ್ ಮಾಡುವಾಗ ನಾನು ನೋಡ್ತಾನೆ ಇದ್ದೀನಿ, ಅದು ಹೀಗೆ ಬರ್ತಾ ಇಲ್ಲ, ಪೂರ್ತಿಯಾಗಿ ಹ್ಯಾಂಡ್ಫುಲ್ ಆಗಿ ಬರ್ತಾ ಇದೆ. ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತೇನೆ ಸ್ವಲ್ಪ. ಓಕೆ, ಸೊ ವೈಟ್ ಪಾರ್ಟ್ ಸ್ಪ್ರಿಂಗ್ ಆನಿಯನ್. ಸ್ವಲ್ಪ ಒಂದು ಪಿಂಚ್ ಸಕ್ಕರೆ ಹಾಕ್ತೇನೆ. 1 pinch ಶುಗರ್. ಓಕೆ, ಆ ಬ್ಯಾಲೆನ್ಸ್ ಬರೋದಕ್ಕೆಲ್ಲ ಸ್ವಲ್ಪ ಕ್ಯಾರಮಲೈಸ್ ಆಗಿ ಹಾಕ್ತೇವೆ ಅದು. ಆ ಗ್ಲೇಸ್ ಕೂಡ ಸಿಗುತ್ತೆ. ಡನ್, ರೆಡಿ. ಓಕೆ, ಸೊ ಲೆಟ್ಸ್ ಸರ್ವ್. ಯಾ, ಎಸ್, ಚಿಕನ್ ಚಿಲ್ಲಿ. ಆಹಾ, ಈ ಥರ ರೆಸ್ಟೋರೆಂಟಲ್ಲಿ ತುಂಬಿ ತುಂಬಿ ಹಾಕಿದ್ರಂತೂ ಎಷ್ಟು ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಸೂಪರ್ ಆಗಿ ಮಾಡಿಕೊಟ್ಟಿದ್ದಾರೆ. ಅದು ಅವರು ಬಡಿಸುವ ರೀತಿಯಲ್ಲಿ ಆಗಿರಲಿ ಅಥವಾ ಇಂಗ್ರೀಡಿಯೆಂಟ್ಸ್ ಹಾಕುವ ರೀತಿಯಲ್ಲಿ ಆಗಿರಲಿ, ಆ ಒಂದು ಎಷ್ಟು ಮನಪೂರ್ವಕವಾಗಿ ಬಡಿಸ್ತಾರಲ್ಲ ಆ ರೀತಿಯಾಗಿ ತುಂಬ ಚೆನ್ನಾಗಿದೆ. ಅದನ್ನು ನೋಡ್ತಾ ಇದ್ದಾಗೇ ಹೊಟ್ಟೆ ತುಂಬ ಹೋಗಬೇಕು. ಸೊ ನಾವು ಅಡುಗೆ ಮಾಡೋದೇ ಅಲ್ಲ, ಅದನ್ನು ಬಡಿಸುವ ರೀತಿಯಲ್ಲೂ ಕೂಡ ಇದೆ. ಸೊ ಇವತ್ತು ಈ ಸಂಚಿಕೆಯಲ್ಲಿ ಸೂಪರ್ ಆಗಿರುವಂಥ ಈ ಒಂದು ಚಿಕನ್ ಚಿಲ್ಲಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ವೆನಿಗರ್, ಕಾರ್ನ್ಫ್ಲೋರ್, ಅರುಣ ಕರಿಮೆಣಸಿನ ಪುಡಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಒಂದೊಂದಾಗಿ ಹಾಕಿ ಕರೆದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ
ಹಸಿಮೆಣಸು ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ನೀರು, ಹಸಿಮೆಣಸಿನ ಸಾಸ್, ಹೆಚ್ಚಿದ ಈರುಳ್ಳಿ, ಸೋಯಾ ಸಾಸ್, ಕರಿದಿಟ್ಟ ಕೋಳಿ ಮಾಂಸ, ಸ್ವಲ್ಪ ನೀರು ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಉದ್ದನೆ ಹೆಚ್ಚಿದ ದಪ್ಪ ಮೆಣಸು, ಈರುಳ್ಳಿ ದಂಟು, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಬೆರೆಸಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಈರುಳ್ಳಿ ದಂಟಿನ ಬಿಳಿ ಭಾಗ, ಚಿಟಕಿ ಸಕ್ಕರೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಬಾಯಲ್ಲಿ ನೀರು ಉರಿಸುವ ಚಿಕನ್ ಚಿಲ್ಲಿ ಸವಿಯಲು ಸಿದ್ಧ. ಯಾ ಮೇಡಮ್, ಸೊ ಪಾರ್ಟಿ ಬಿಗಿನ್ಸ್ ವಿತ್ ಸ್ಟಾರ್ಟರ್ ಅಂತ ಹೇಳ್ತಾರೆ, ಹಾಗೇನೆ ಸೊ ಈಗ ನಮಗೆ ಪಾರ್ಟಿ ಇದು. ಸೊ 2 ಸ್ಟಾರ್ಟರ್ಸ್ ರೆಡಿ ಮಾಡಿಟ್ಟಿದ್ದೀರಿ. ಫಸ್ಟ್ ಇದಕ್ಕೇನೆ ಹೋಗೋಣ. ಎಸ್, ಬಟರ್ ಟೇಸ್ಟ್ ನೋಡಿ. ಎಸ್, ಬಟರ್ ಗಾರ್ಲಿಕ್ ಚಿಕನ್. ಬಟರ್ ಗಾರ್ಲಿಕ್ ಚಿಕನ್. ಬಟರ್ ಟೇಸ್ಟ್, ಗಾರ್ಲಿಕ್ ಟೇಸ್ಟ್ ಕರೆಕ್ಟಾಗಿ ಸಿಗ್ತಾ ಇದೆ. ಅಂದರೆ ಕಂಜೂಸಿ ಮಾಡಿ ಹಾಕಲ್ಲ ನೀವು, ಭರ್ಪೂರಾಗಿ ಹಾಕ್ತಾ ಇದ್ದೀರಿ. ಅದರಲ್ಲಿ ಗೊತ್ತಾಗುತ್ತೆ ಆ ಫ್ಲೇವರ್ಸ್, ಆವಾಗಲೇ ನಿಮಗೆ ಗೊತ್ತಾಗೋದು. ಸೊ ಬಟರ್ ಆಗಿರಲಿ, ಗಾರ್ಲಿಕ್ ಆಗಲಿ ಕರೆಕ್ಟ್ ಸಿಗ್ತಾ ಇದೆ. ಸೂಪರ್. ಸೊ ಇದನ್ನು ತಿಂತಾ ಇದ್ರೆ ಇನ್ನಷ್ಟು ತಿನ್ಸುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು ಮ್ಯಾಮ್. ಸೊ ಒಂದು ಸ್ಟಾರ್ಟರ್ ಪಾಸ್. ನೆಕ್ಸ್ಟ್ ಇನ್ನೊಂದು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಇದು ಸ್ಟ್ರಿಪ್ಸಲ್ಲಿ ಮಾಡಿ ತುಂಬ ಇಷ್ಟ ಆಯಿತು. ಯಾಕೆಂದರೆ ದೊಡ್ಡ ಪೀಸ್ ಆದರೆ ನಿಮಗೆ ತಗೊಳ್ಳೋದಕ್ಕೂ ಕೂಡ ಕಷ್ಟ ಅಲ್ವಾ? ಸೂಪರ್. ಎಕ್ಸ್ಟ್ರಾ ಏನು ಫ್ಯಾನ್ಸಿ ಆ ಸಾಸ್ ಈ ಸಾಸ್ ಅಂತ ಏನೂ ಇಲ್ಲ, ಏನಿಲ್ಲ. ಸಿಂಪಲ್ ಆಗಿ ಮನೇಲಿ ಚಿಲ್ಲಿ ಪೇಸ್ಟ್ ಮಾಡಿ ಅದನ್ನೇ ಹಾಕಿ ಮಾಡಿದಿರಿ. ಸಿಂಪಲ್ ಆಗಿದ್ರು ಕೂಡ ಒಂಥರ ಭರ್ಪೂರ್. ಪ್ಲೇಟ್ ನೋಡ್ತಾ ಇದ್ದಾಗೆ ನಂಗೆ ಫುಲ್ ಆಯಿತು, ಹೊಟ್ಟೆ ಫುಲ್ ಆಯಿತು ಅಂತ. ಫಸ್ಟ್ ನಾವು ನೋಡುವಾಗ ಕಣ್ಣಿಗೆ ಮುದಾನಿ ಇಡಬೇಕು, ಮುದಾನು ಇಡೀ ಇದು ಹೊಟ್ಟೆಯನ್ನು ತುಂಬಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. 2 ರೆಸಿಪಿ ಕೂಡ ಮೌತ್ ವಾಟ್ರಿಂಗ್. ಥ್ಯಾಂಕ್ ಯು ಮ್ಯಾಮ್. ಅಷ್ಟು ಚೆನ್ನಾಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಕಿಚನ್ಗೆ, ಹೇಗೆ ಅನಿಸ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನನಗೆ ತುಂಬ ಅನಿಸ್ತಾ ಇದೆ. ಇದು 2ನೇ ಸಲ ಬರ್ತಾ ಇದೆ ನಾನು. 2ನೇ ಸರಿಯಾ? ಒಮ್ಮೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ಹಾಗೆ ನಮ್ಮ ಟಿವಿಗೆ ನನ್ನ ಒಂದು ಫ್ಯಾಮಿಲಿ ಆಗಿದೆ. ವೆರಿ ನೈಸ್. ಸೊ ನೀವು ನಮ್ಮ ಫ್ಯಾಮಿಲಿ ಮೆಂಬರ್. ಯಾವುದೇ ನೀವು ಪ್ರೋಗ್ರಾಮಿಗೆ ಬನ್ನಿ, ದೆನ್ ಯು ಆರ್ ಅವರ್ ಫ್ಯಾಮಿಲಿ ಮೆಂಬರ್. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ರೆಸಿಪಿ, ಒಳ್ಳೆ ಕೈ ರುಚಿ. ನೆಕ್ಸ್ಟ್ ಬಿರಿಯಾನಿ ಯಾವಾಗ ಮಾಡ್ಕೊಡ್ತೀರಿ? ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತಿನ ಈ ಎಪಿಸೋಡಲ್ಲಂತೂ ನನಗೆ ತುಂಬ ಇಷ್ಟ ಆಯಿತು. 2 ರೆಸಿಪಿ ಕೂಡ ಸೂಪರ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಕೈ ರುಚಿ, ಒಳ್ಳೆ ಅಡುಗೆನ ಹೇಳ್ಕೊಡ್ತೀರ, ಅದಕ್ಕೆ ಸನ್ ಪ್ರೀಮಿಯಂ. ಥ್ಯಾಂಕ್ ಯು. ಹಾಗೇನೆ ಸೊ ಮಂಗಳೂರು ಇಷ್ಟ ಆಯ್ತು ಅಂತ ಹೇಳಿದ್ಮೇಲೆ ಕುಚ್ಚಲಕ್ಕಿ ಇಷ್ಟ ಆಗಲೇಬೇಕು. ನನಗೆ ತುಂಬ ಇಷ್ಟ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಮ್ಮಿ ಟೇಸ್ಟಿ ರೆಸಿಪೀಸ್. ನನಗಂತೂ ಪ್ಲೇಟ್ ಹಾಗೆ ಬಿಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.